ಇದರಿಂದ ಹೆಚ್ಚಿನ ಹೆಣ್ಣು ಮಕ್ಕಳಿಗೆ ಮತ್ತು ಊರ ನಾಗರಿಕರಿಗೆ ಒಂದು ಉತ್ತಮ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜು ಸಿಗುತ್ತದೆ, ಶಿಕ್ಷಣವೂ ಸಿಗುತ್ತದೆ. ವಿಟ್ಲದಲ್ಲಿ ಮೈತ್ರಿಯ ಆಯುರ್ವೇದ ಗುರುಕುಲ ಆರಂಭ, ಮಹಿಳೆಯರಿಗೆ ವಿಶೇಷ ಆಯುರ್ವೇದ ಶಿಕ್ಷಣ. യൂണിറ്റി ഹോസ്പിറ്റൽ 4 പതിറ്റാണ്ടുകാലത്തെ വിശ്വസ്ത സേവന പാരമ്പര്യവുമായി അത്യാധുനിക സംവിധാനങ്ങളുമായി യൂണിറ്റി ഹോസ്പിറ്റൽ മംഗലാപുരം. ഫോൺ 0824243155. യൂണിറ്റി ഹോസ്പിറ്റൽ. എക്സ്പെക്ട് ലൈഫ്. ಪ್ರಾಚೀನ ಆಯುರ್ವೇದ ಗುರುಕುಲ ಪರಂಪರೆಯನ್ನ ಪುನರುಜ್ಜೀವನಗೊಳಿಸುವ ಉದ್ದೇಶದಿಂದ ದಕ್ಷಿಣ ಕನ್ನಡ ಜಿಲ್ಲೆಯ ವಿಟ್ಲದ ಮೂರುಕಜಿಯಲ್ಲಿ ಅಜೇಯ ಟ್ರಸ್ಟ್ ವತಿಯಿಂದ ಮೈತ್ರೇಯಿ ಆಯುರ್ವೇದ ಗುರುಕುಲ ಆರಂಭಿಸಲಾಗುತ್ತಿದೆ ಎಂದು ಟ್ರಸ್ಟ್ ಅಧ್ಯಕ್ಷ ಸುಬ್ರಾಯ ಪೈ ತಿಳಿಸಿದ್ದಾರೆ. ನಗರದ ಓಷನ್ ಪರ್ಲ್ ಹೋಟೆಲ್ನಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಅಜೇಯ ಟ್ರಸ್ಟ್ ಕಳೆದ 32 ವರ್ಷಗಳಿಂದ ಮೂರುಕಜಿಯಲ್ಲಿ ಮೈತ್ರೇಯಿ ಗುರುಕುಲವನ್ನು ನಡೆಸುತ್ತಿದ್ದು, ಇಲ್ಲಿ ಬಾಲಕಿಯರಿಗೆ ಸಂಸ್ಕೃತ ಆಧಾರಿತ ಪಂಚಮುಖಿ ಶಿಕ್ಷಣಗಳೊಂದಿಗೆ ಉಚಿತ ವಸತಿ ಮತ್ತು ಶಿಕ್ಷಣ ನೀಡಲಾಗುತ್ತಿದೆ ಎಂದರು. ವೇದ, ಯೋಗ, ವಿಜ್ಞಾನ, ಕೃಷಿ ಹಾಗೂ ಕಲಾಕೌಶಲ ಜೊತೆಗೆ ಆಯುರ್ವೇದಕ್ಕೂ ವಿಶೇಷ ಸಾಧ್ಯತೆ ನೀಡಲಾಗುತ್ತಿದೆ. ಕೇಂದ್ರ ಸರ್ಕಾರದ ವಿಶಿಷ್ಟ ಯೋಜನೆಯಡಿ ಪ್ರತಿ 5 ಕೋಟಿ ಜನಸಂಖ್ಯೆಗೆ ಒಂದು ಆಯುರ್ವೇದ ಗುರುಕುಲ ಸ್ಥಾಪನೆಗೆ ಅವಕಾಶವಿದ್ದು, ಕರ್ನಾಟಕದಲ್ಲಿ ಈ ಯೋಜನೆಯಡಿ ಮೊದಲ ಅವಕಾಶ ಮೈತ್ರೇಯಿ ಗುರುಕುಲಕ್ಕೆ ದೊರೆತಿದೆ ಎಂದು ಅವರು ತಿಳಿಸಿದರು. ಆಯುರ್ವೇದ ಗುರುಕುಲದಲ್ಲಿ 7.5 ವರ್ಷಗಳ ವಸತಿ ಶಿಕ್ಷಣ ವ್ಯವಸ್ಥೆ ಇರಲಿದೆ. 10ನೇ ತರಗತಿ ಉತ್ತೀರ್ಣ ಬಾಲಕಿಯರು ಪ್ರೀ ಆಯುರ್ವೇದ ಕಾರ್ಯಕ್ರಮದ ಮೂಲಕ ಪ್ರವೇಶ ಪಡೆದು ಮುಂದಿನ ಹಂತದಲ್ಲಿ BAMS ಶಿಕ್ಷಣವನ್ನು ಮುಂದುವರಿಸಬಹುದಾಗಿದೆ. ಶಿಕ್ಷಣದ ಹೆಚ್ಚಿನ ಭಾಗವನ್ನು ಸಂಸ್ಕೃತ ಆಧಾರಿತವಾಗಿ ನೀಡಲಾಗುತ್ತದೆ. ಟ್ರಸ್ಟಿ ಡಾಕ್ಟರ್ ಸುಧಾರಾವ್ ಮಾತನಾಡಿ, ಮಹಿಳೆಯರಿಗೆ ಮಾತ್ರ ಆಯುರ್ವೇದ ಶಿಕ್ಷಣ ನೀಡುವುದು ಯೋಜನೆಯ ವಿಶೇಷತೆಯಾಗಿದೆ. ವಿಟ್ಲದ ಗ್ರಾಮೀಣ ಪ್ರದೇಶದಲ್ಲಿರುವ ಗುರುಕುಲದ ಆವರಣದಲ್ಲೇ ಆಯುರ್ವೇದ ಕಾಲೇಜು ಸ್ಥಾಪಿಸಲಾಗುವುದು. ಇದರಿಂದ ಗ್ರಾಮೀಣ ಭಾಗದ ಪ್ರತಿಭಾವಂತ ವಿದ್ಯಾರ್ಥಿನಿಯರಿಗೆ ಉತ್ತಮ ಅವಕಾಶ ದೊರೆಯಲಿದೆ ಎಂದರು. ಪ್ರೆಮಿಸಸ್ ಅಲ್ಲಿ ನಾವು ಈ ಉದ್ದೇಶಿತ ಆಯುರ್ವೇದ ಗುರುಕುಲವನ್ನು ಮಾಡುವವರಿದ್ದೇವೆ. ಹಾಗೆ ನಮಗೆ ಇದಕ್ಕೆ 60 ಹಾಸಿಗೆಗಳ ಆಸ್ಪತ್ರೆ ರೆಡಿ ಆಗಬೇಕು. ಗ್ರಾಮೀಣ ಪರಿಸರದಲ್ಲಿ ಈ ವೈದ್ಯರು ನಮಗೆ ಈಗ ಪಾಠ ಹೇಳಲಿಕ್ಕೆ ಬರುವಂಥ ವೈದ್ಯರಾಗಿರ್ಬೋದು, ಶಿಕ್ಷಕರಾಗಿರ್ಬೋದು, ಜೊತೆಗೆ ನಾಳೆ ಇಲ್ಲಿಂದ ತೇರ್ಗಡೆ ಹೊಂದಿ ಹೊರಗೆ ಬರುವಂಥ BAMS ವಿದ್ಯಾರ್ಥಿನಿಯರಿರ್ಬೋದು. ಹೆಚ್ಚು ಅವಕಾಶ ಗ್ರಾಮೀಣ ಪ್ರತಿಭೆಗಳಿಗಿರ್ತದೆ. ಅದರ ಜೊತೆಗೆ ಈ ನೀಟ್ PA ಅನ್ನುವಂಥದ್ದು, ಪ್ರೀ ಆಯುರ್ವೇದ ಅನ್ನುವಂಥದ್ದನ್ನು ಅವರು ಪಾಸಾಗಿ ಎಂಟ್ರಿ ಹೊಂದುತ್ತಾರೆ. ಸೊ ಈ ಎಲ್ಲ ಹಿನ್ನೆಲೆಯ ಜೊತೆಗೆ ಒಳ್ಳೆಯ ಆಯುರ್ವೇದ ವೈದ್ಯರನ್ನು ಸಮಾಜಕ್ಕೆ ಕೊಡಬೇಕು. ಇದು ಒಂದು ಬೇರೆ ರೀತಿಯ ಯೋಚನೆ ಕೇಂದ್ರ ಸರ್ಕಾರದ್ದು. ಅದಕ್ಕೆ ನಮ್ಮ ಕೊಡುಗೆ ಏನು ಅಂದರೆ, ಈ ಗ್ರಾಮೀಣ ಪ್ರದೇಶದಲ್ಲಿ ಇದನ್ನು ಮಾಡುವಂಥದ್ದು, ಹೆಣ್ಣು ಮಕ್ಕಳಿಗಾಗಿ ಮಾಡುವಂಥದ್ದು. ಗುರುಕುಲದ ಭಾಗವಾಗಿ 60 ಹಾಸಿಗೆಗಳ ಆಯುರ್ವೇದ ಆಸ್ಪತ್ರೆ ಸ್ಥಾಪಿಸುವ ಯೋಜನೆಯೂ ಇದ್ದು, ಗ್ರಾಮೀಣ ಜನರಿಗೆ ಗುಣಮಟ್ಟದ ಆಯುರ್ವೇದ ಚಿಕಿತ್ಸೆ ಒದಗಿಸುವುದರ ಜೊತೆಗೆ BAMS ವಿದ್ಯಾರ್ಥಿನಿಯರಿಗೆ ಪ್ರಾಯೋಗಿಕ ಹಾಗೂ ಕ್ಲಿನಿಕ್ ತರಬೇತಿ ನೀಡಲು ಉದ್ದೇಶಿಸಲಾಗಿದೆ ಎಂದು ತಿಳಿಸಿದರು. ಗುರುಕುಲದಲ್ಲಿ ಈಗಾಗಲೇ ಸಂಸ್ಕೃತ ಶಿಕ್ಷಣ, ವೇದ, ವಿಜ್ಞಾನ, ಗೋಶಾಲೆ ಹಾಗೂ ಕೃಷಿಯಂತಹ ಚಟುವಟಿಕೆಗಳು ನಡೆಯುತ್ತಿದ್ದು, ಇದೇ ವಾತಾವರಣದಲ್ಲಿ ಆಯುರ್ವೇದ ಕಾಲೇಜು ಮತ್ತು ಆಸ್ಪತ್ರೆ ಸ್ಥಾಪಿಸುವ ಮೂಲಕ ಭಾರತೀಯ ಜ್ಞಾನ ಪರಂಪರೆಯನ್ನು ಮುಂದುವರಿಸುವ ಪ್ರಯತ್ನ ಮಾಡಲಾಗುತ್ತಿದೆ ಎಂದು ಡಾಕ್ಟರ್ ಸುಧಾರಾವ್ ಹೇಳಿದರು. 2026ನೇ ಸಾಲಿನ ಪ್ರವೇಶಕ್ಕೆ ಆಗಸ್ಟ್ 20 ಕೊನೆಯ ದಿನಾಂಕವಾಗಿದ್ದು, ಅರ್ಹ ವಿದ್ಯಾರ್ಥಿನಿಯರಿಗೆ ಯೋಜನೆಯ ಮಾಹಿತಿ ತಲುಪಿಸಲು ಸಾರ್ವಜನಿಕರು ಸಹಕರಿಸಬೇಕು ಎಂದು ಟ್ರಸ್ಟ್ ಮನವಿ ಮಾಡಿದೆ. ಪತ್ರಿಕಾಗೋಷ್ಠಿಯಲ್ಲಿ ಅಜೇಯ ಟ್ರಸ್ಟ್ ಕಾರ್ಯದರ್ಶಿ ರೂಪಲೇಖ ಹಾಗೂ ಮೈತ್ರೇಯಿ ಆಯುರ್ವೇದ ಗುರುಕುಲದ ಪ್ರಾಂಶುಪಾಲ ಡಾಕ್ಟರ್ ರವಿ ಗಣೇಶ್ ಮುಗ್ರಾ ಉಪಸ್ಥಿತರಿದ್ದರು. ಶಿಕ್ಷಣವೂ ಸಿಗುತ್ತದೆ. ಆದ್ದರಿಂದ ನಾವು ಈ ಒಂದು ಪ್ರಾಜೆಕ್ಟನ್ನು ಡಾಕ್ಟರ್ ಸುಧಾರಾವ್ ಅವರ ನೇತೃತ್ವದಲ್ಲಿ ಒಂದು ಕಮಿಟಿಯನ್ನು ಮಾಡಿ ಈ ಒಂದು ಕಾಲೇಜ್ ಪ್ರಾಜೆಕ್ಟನ್ನು ಮುಂದುವರಿಸಲು ತುಂಬ ಖುಷಿ ಪಡ್ತಾ ಇದ್ದೇವೆ.